ಕೊರೋನಾ ವೈರಸ್ ಭೀತಿ ಹಿನ್ನೆಲೆಯಲ್ಲಿ ಜನಸಾಮಾನ್ಯರು ಪೇಯಿಂಗ್ ಗೆಸ್ಟ್ ಹಾಗೂ ಹಾಸ್ಟೆಲ್ಗಳು, ಹೋಟೆಲ್ಗಳು, ಪಾರ್ಕ್, ಜಿಮ್ಗಳು, ವಸತಿ ಸಮುಚ್ಚಯಗಳ ಅಸೋಸಿಯೇಷನ್ಗಳಿಗೆ ಮಂಗಳೂರು ಮಹಾನಗರ ಪಾಲಿಕೆಯ ವತಿಯಿಂದ ಕೆಲವೊಂದು ನಿರ್ದಿಷ್ಟ ಸಲಹೆ ಸೂಚನೆಗಳನ್ನು ನೀಡಲಾಗಿದ್ದು, ಡಾ ಚಿರಾಗ್ ಅವರು ಕೊರೋನಾ ವೈರಸ್ ಕುರಿತು ಮುನ್ನೆಚ್ಚರಿಕೆ ಕ್ರಮಗಳನ್ನು ಮಾಹಿತಿಯನ್ನ ನೀಡಿದರು. ಮುಖಕವಚ ಎಲ್ಲರೂ ಧರಿಸಬೇಕಾಗಿಲ್ಲ. ನೆಗಡಿ, ಕೆಮ್ಮು ಪೀಡಿತರು ತಮ್ಮ ಸೋಂಕು ಇತರರಿಗೆ ಹರಡದಂತೆ ಇರಲು ಇದನ್ನು ಧರಿಸುವುದು ಸೂಕ್ತ. ಮುಖ ಕವಚವನ್ನ ಒಂದು ಬಾರಿ 8 ಗಂಟೆ ಉಪಯೋಗಿಸಿದ ಬಳಿಕ ಮತ್ತೆ ಉಪಯೋಗಿಸಬಾರದು. ಅದಕ್ಕಾಗಿ ಸ್ವಚ್ಛವಾದ ಕರವಸ್ತ್ರವನ್ನ ಕೆಮ್ಮುವಾಗ, ಸೀನುವಾಗ ಉಪಯೋಗಿಸಬೇಕು. ಪೌಷ್ಟಿಕ ಆಹಾರ ಸೇವನೆಯಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಹಾಗಾಗಿ ಮನೆಯಲ್ಲಿಯೇ ಆಹಾರವನ್ನ ತಯಾರಿಸಿ ಬಿಸಿಯಾಗಿಯೇ ಸೇವಿಸಬೇಕು. ಜನಜಂಗುಳಿಯಿಂದ ದೂರವಿದ್ದು ಕುದಿಸಿ ಆರಿಸಿದ ನೀರನ್ನೇ ಕುಡಿಬೇಕು ಎಂದು ಹೇಳಿದ್ದಾರೆ. ಕೆಮ್ಮಿದ್ರೆ 2-3 ಜನರಿಗೆ ಹರಡಬಹುದು ಅಷ್ಟೇ. ಸೊ ನಾವು ಮದುವೆ ಫಂಕ್ಷನ್ಗಳಲ್ಲಿ ಏನಾಗ್ತದೆ, ವಿಶ್ ಮಾಡ್ಲಿಕ್ಕೆ ಕ್ಯೂ ಅಲ್ಲಿ 25 ಜನ ನಿಂತಿರ್ತಾರೆ. ಒಟ್ಟು ಸೇರಿಸಿದ್ರೆ 3 ಮೀಟರ್ ಆಗೋದಿಲ್ಲ. ಅಂತ ಸಮಯದಲ್ಲಿ ಕೆಮ್ಮಿದಾಗ ಜಾಸ್ತಿ ಜನರಿಗೆ ಹರಡ್ತದೆ. ಹಾಗಾಗಿ ನಾವು ಎಷ್ಟು ದೊಡ್ಡ ದೊಡ್ಡ ಗ್ಯಾದರಿಂಗ್ ಅಥವಾ ದೊಡ್ಡ ದೊಡ್ಡ ಫಂಕ್ಷನ್ಗಳನ್ನು ಅವಾಯ್ಡ್ ಮಾಡ್ತೇವೋ ಅಷ್ಟು ಒಳ್ಳೆಯದು. ಸ್ಪೆಷಲಿ ನೆಕ್ಸ್ಟ್ ಸ್ವಲ್ಪ ದಿನಗಳು ಕಂಟ್ರೋಲ್ ಬರುವವರೆಗೆ. ಅದು ಬಿಟ್ಕೊಂಡು ನಾವು ಇಲ್ಲ ನನಗೆ ಬರುವುದಿಲ್ಲ, ಈಗ ನಾವು ವಿಷಯ ನೋಡ್ತೇವೆ ರೋಡಲ್ಲಿ ಹೋಗುವಾಗ ಬೈಕ್ನವರು ತುಂಬಾ ಜನ ಹೆಲ್ಮೆಟ್ ಹಾಕುದಿಲ್ಲ, ಎಲ್ಲರ ತಲೆಯಲ್ಲೇನು ಎದುರು ನಾವು ಬೀಳ್ಬೋದು, ನಾನು ಬೀಳುವುದಿಲ್ಲ ಅಂತ. ಅದರ ಪ್ರತಿಗಳನ್ನ ಮೇಯರ್ ದಿವಾಕರ್ ಇಂದು ಬಿಡುಗಡೆಗೊಳಿಸಿದರು. ಪಾಲಿಕೆಯ ಮಂಗಳ ಸಭಾಂಗಣದಲ್ಲಿ ಸದಸ್ಯರು ಹಾಗೂ ಸಿಬ್ಬಂದಿಗೆ ಅಗತ್ಯ ಮುಂಜಾಗ್ರತಾ ಕ್ರಮಗಳು, ಜನರಿಗೆ ಮಾಹಿತಿ ನೀಡುವ ನಿಟ್ಟಿನಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತಂತೆ ಆಯೋಜಿಸಲಾದ ತರಬೇತಿ ಕಾರ್ಯಕ್ರಮದಲ್ಲಿ ಈ ಭಿತ್ತಿ ಪತ್ರಗಳನ್ನು ಬಿಡುಗಡೆಗೊಳಿಸಲಾಯಿತು. ತರಬೇತಿಯ ಬಳಿಕ ಮೇಯರ್ ಅವರ ವಾಹನ ಸೇರಿದಂತೆ ನಗರದ ಸಿಟಿ ಬಸ್ಸುಗಳಿಗೆ ಕೊರೋನಾ ವೈರಸ್ ಬಗ್ಗೆ ಜಾಗೃತಿ ಮೂಡಿಸುವ ಪೋಸ್ಟರ್ಗಳನ್ನು ಸಾಂಕೇತಿಕವಾಗಿ ಅಂಟಿಸಲಾಯಿತು.